ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚಂದ. ಗರಿಕೆ ತಂದರೆ ನೀನು ಗರಿಕೆ ತಂದರೆ ನೀನು ಕೊಡುವೆ ವರವನ್ನ. ಗದಿ ನೀನೆ ಗಣಪನೆ ಕೈ ಹಿಡಿಯೋ ಮುನ್ನ. ಶರಣು ಶರಣಯ್ಯ. ಕಾರ್ಯಕ್ರಮಗಳನ್ನು ನಮ್ಮ ಸಹಕಾರ ಸಂಘಗಳಾದ ದಕ್ಷಿಣ ಕನ್ನಡ ಜಿಲ್ಲೆಯ ಉಪನಿಬಂಧಕರಾದಂಥ ನಮ್ಮ ಆತ್ಮೀಯರೂ ಆಗಿರತಕ್ಕಂಥ ಪ್ರವೀಣ್ ಬಿ ಸಾಲ್ಯನ್ ಇವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದು ಇವರನ್ನು ಸಂಘದ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಈ ಸಭೆಗೆ ಆಹ್ವಾನಿಸುತ್ತಿದ್ದೇನೆ. ಸಹಕಾರ ಬಿ ನಾಯಕ್ ಇವರಿಗೆ ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗೊತ್ತು ಇವರು ಹೂಗುಚ್ಛ ನೀಡಿ ಶ್ರೀಯುತರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸುತ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಾಗಿರುವಂಥ ಸಹಕಾರ ಸಂಘಗಳ ಸಹಾಯ ನಿಬಂಧಕರಾದ ಶ್ರೀಯುತ ಶ್ರೀ ಜೆ ಸುಧೀರ್ ಕುಮಾರ್ ಇವರನ್ನು ಸಂಘದ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸುತ್ತೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ ಗೊತ್ತು ಇವರನ್ನು ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸಭೆಗೆ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗೊತ್ತು ಅಧ್ಯಕ್ಷರು ಇವರನ್ನು ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಗಂಗಾಧರ್ ಉಲ್ಲಾಲ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ಉಪಸ್ಥಿತಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮಾಜಿ DGM ಆಗಿರುವಂಥ ಶ್ರೀಯುತ ಲೀಲಾರಾಮ್ ಇವರನ್ನು ಆರ್ಥಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೆ. ಶ್ರೀಯುತ ಲೀಲಾರಾಮ್ ಇವರನ್ನು ನಮ್ಮ ನಿರ್ದೇಶಕರಾದ ಶ್ರೀಯುತ ರಾಘವ ಉಚ್ಚಿಲ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಸಂಘದ ಆಡಳಿತ ಮಂಡಳಿ ಸದಸ್ಯರನ್ನು ಹೃತ್ಪೂರ್ವಕವಾಗಿ ಸಭೆಗೆ ಸ್ವಾಗತಿಸುವುದರೊಂದಿಗೆ ಇಂದಿನ ಈ ಸಭಾ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂಥ ಆಶಾ ಕಾರ್ಯಕರ್ತರನ್ನು ಹಾಗೂ ಇಲ್ಲಿ ಉಪಸ್ಥಿತರಿರುವಂಥ ನನ್ನ ಸಹೋದ್ಯೋಗಿ ಮಿತ್ರರನ್ನು ಸಂಘದ ಆಡಳಿತ ಮಂಡಳಿ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಇದರೊಂದಿಗೆ ಕೇಂದ್ರ ಬಿಂದು ಆಶಾ ಕಾರ್ಯಕರ್ತರಿಗೆ ನಮ್ಮ ಈ ಕಾರ್ಯಕ್ರಮದ ಒಂದಿಗೆ ಮೊದಲಿಗೆ ಉದ್ಘಾಟನೆಯನ್ನು ಶ್ರೀಯುತ
ನಿಮ್ಮೊಂದಿಗೆ ಪಾಲ್ಗೊಳ್ಳಬೇಕು ಎಂಬ ಒಂದು ಷರತ್ತಿನಲ್ಲಿ ಒಂದು ಅರ್ಧ ಗಂಟೆ ಒಳಗೆ ನನಗೆ ಬಿಡಬೇಕು ಅಂತ ನಾನು ತಮ್ಮ ಕಾರ್ಯದರ್ಶಿಯವರು ಕೇಳಿಕೊಂಡಾಗ ಅವರು ಒಪ್ಪಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಮತ್ತು ಸುಧೀರ್ AR ಅವರು ಬಂದಿದ್ದೇವೆ. ಮಂಗಳೂರು ನಗರದಿಂದ ಹತ್ತಿರ ಇರುವಂತಹ ವ್ಯವಸಾಯ ಸೇವಾ ಸಂಘದಲ್ಲಿ ತಾವು ಒಂದು. ತಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಆಶಾ ಕಾರ್ಯಕರ್ತರಿಗೆ 3,000 ರೂಪಾಯಿದ ಪ್ರೋತ್ಸಾಹ ಧನವನ್ನು ನಮ್ಮ SD ಸೋಮಶೇಖರ್ ಸಾಹೇಬರು ನಮ್ಮ ಮಂತ್ರಿಗಳ ಒಂದು ಅಭಿಲಾಷೆ ಅಂತೆ ತಮಗೆಲ್ಲ ಹಂಚಿಕೊಳ್ಳಿಕ್ಕೆ ಆಲೋಚನೆ ಮಾಡಿದಾಗ ನಾವೆಲ್ಲ ನಮ್ಮ ಎಲ್ಲ ದಕ್ಷಿಣ ಕನ್ನಡದಲ್ಲಿರುವಂಥ ಎಲ್ಲ ವಿವಿಧ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಕೋರ್ಕೊಂಡಾಗ ಪ್ರಾಯಶಃ ನಮ್ಮಲ್ಲಿ 116 ವ್ಯವಸಾಯ ಸೇವಾ ಸಹಕಾರಿ ಸಂಘಗಳಿವೆ. ನಮ್ಮ ಈ 7 ತಾಲೂಕಿನಲ್ಲಿ, ನಾನು ಕಡಬ ಮತ್ತು ಮೂಡುಬಿದಿರೆ ತಾಲೂಕು ಸೇರಿಸಿ ಹೇಳ್ತಾ ಇರೋದು, ಅತಿ ಹೆಚ್ಚು ಇರುವಂತಹ ಆಶಾ ಕಾರ್ಯಕರ್ತರಿರೋದು ನಮ್ಮ ಈ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು. ಆದ್ದರಿಂದ ಆದರೂ ಕೂಡ ತಾವೆಲ್ಲ ಎಲ್ಲವರನ್ನ ಕರೆದು ಅವರು ಸೇವಿಸಿದ ಅವರ ಒಂದು ಸೇವೆಯನ್ನು ನಾವೆಲ್ಲ ಸಹಜವಾಗಿ ತೆಗೆದುಕೊಂಡ್ಬಿಟ್ಟಿದ್ದೇವೆ. ಅದನ್ನು ಗುರುತಿಸುವ ಒಂದು ಕಾರ್ಯಕ್ರಮ ಆದದ್ದು ಬಹಳ ಅಪರೂಪ. ರಾಜ್ಯ ಮಟ್ಟದಲ್ಲಿ ಪ್ರಾಯಶಃ ಮೊದಲನೇ ಬಾರಿಗೆ ಇಂಥ ಒಂದು ಅವರ ಸೇವೆಯನ್ನು ಗುರುತಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಇಲಾಖೆ ಮೂಲಕ ಆಗಿದೆ. ಅದೇ ರೀತಿ ಕೋಟೆಕಾರ್ ವ್ಯವಸಾಯ ಸೇವಾ ಸಂಘದ ಈ ನಮ್ಮ 2 ಗ್ರಾಮದ ವ್ಯಾಪ್ತಿಗೆ ಸುಮಾರು 20 ಜನ ಇರಬೇಕು ಪ್ರಾಯಶಃ. ಇಲ್ಲಿ ನೀವು ಅವರನ್ನು ಸನ್ಮಾನ, ಉತ್ತಮವಾದ ಕಾರ್ಯಕ್ರಮ. ಅವರು ನಮ್ಮ ಆಶಾ ಕಾರ್ಯಕರ್ತರು ಸಮಾಜಮುಖಿಯಾದ ಅವರ ಚಿಂತನೆ. ಒಂದು ಊರಿನಲ್ಲಿ ಪ್ರಾಯಶಃ ಎಲ್ಲ ಮನೆ ಅವರ ಬಗ್ಗೆ ತಿಳುವಳಿಕೆ ಇರುವಂಥರಲ್ಲಿ ಅವರೊಬ್ಬರು. ರೆವಿನ್ಯೂ ಇಲಾಖೆ ಇರ್ಬೋದು, ನಮ್ಮ ಪೋಸ್ಟಲ್ ಇಲಾಖೆ ಬಿಟ್ಟು ಮತ್ತು ಎಲ್ಲರಿಗೂ ಗೊತ್ತಿರುವಂಥ ನಮ್ಮ ಆಶಾ ಕಾರ್ಯಕರ್ತರಿಗೆ ತಮ್ಮ COVID-19 ಕೊರೋನಾ ಬಂದಂಥ ಸಂದರ್ಭದಲ್ಲಿ ನಾವು ಸರ್ಕಾರಿ ನೌಕರರಿಗೆ ಡ್ಯೂಟಿ ಇತ್ತು, ಬಾಕಿ ಎಲ್ಲರೂ ಮನೆಯಿಂದ ಹೊರಗೆ ಬರಬೇಡಿ ಅಂತ ಹೇಳಿದಾಗ ಜೀವದ ಹಂಗು ತೊರೆದು ಬಂದಂಥ ತಮ್ಮನ್ನು ಗುರುತಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ನಾನು ಇಲಾಖೆ ಕಡೆಯಿಂದ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಮತ್ತು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತೊಂದೆರಡು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಆ ಸಂದರ್ಭದಲ್ಲಿ ಅವರು ನಮ್ಮ ಇಲ್ಲಿಯ ಪರಿಸರದ ಜನರಿಗೆ ನೀಡಿದಂಥ ಸೇವೆ ಅನನ್ಯವಾದದ್ದು. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಅಂದರೆ ಇವರಿಗೊಂದು ಸ್ವಲ್ಪ ಸ್ಪೆಷಲ್ ಪರ್ಮಿಷನ್ ಇತ್ತು ತೆಗಿಲಿಕ್ಕೆ, ರೇಷನ್ ಕೊಡಬೇಕಿತ್ತು. ಪ್ರಾಯಶಃ ಒಂದು 15 ವರ್ಷದ ಇತಿಹಾಸದಲ್ಲಿ ಇಷ್ಟು ರೇಷನ್ ಕೊಟ್ಟದ್ದು ಇತಿಹಾಸದಲ್ಲೇ ಇರಲಿಕ್ಕಿಲ್ಲ. ಆ ಒಂದು 3 ತಿಂಗಳು ಗ್ರಾಹಕರಿಗೆ ಯಾವುದೇ ಒಂದು ಸೌಲಭ್ಯ ಕೊರತೆ ಆಗದ ಹಾಗೆ ಅವರ ಮನೆ ಬಾಗಿಲಿಗೆ ಹೋಗಿ, ಅದು ಪಿಗ್ಮಿ ಆಗಿರ್ಬೋದು, ಚಿನ್ನಾಭರಣ ಸಾಲ ಆಗಿರ್ಬೋದು, ಅಥವಾ ಅವರಿಗೆ ಬೇಕಾದಂಥ ಹಣದ ವ್ಯವಸ್ಥೆಯನ್ನು ಈ ಆಡಳಿತ ಮಂಡಳಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಮಾಡಿದ್ದಾರೆ. ಪುನಃ ಅವರ ಈ ಉತ್ತಮವಾದ ಒಂದು ಕಾರ್ಯವನ್ನು ಶ್ಲಾಘಿಸುತ್ತಾ ತಾವು ಇವತ್ತು ಇನ್ನೊಂದು ಸಣ್ಣ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ನಾನೇನು ಹೇಳಲಿಕ್ಕೆ ಬಯಸ್ತೇನೆಂದರೆ, ತರಬೇತಿ ಎಂಬುದು ನಿರಂತರ. ನಾವು ಹೇಳ್ಕೊಳ್ಳಿಕ್ಕೆ ಹೆಸರಿನ ಮುಂದೆ 3, 4, 5, 6 ಡಿಗ್ರಿ ಇರ್ಬೋದು, ನನ್ನ ಹೆಸರು ಮುಂದೆ ಕೂಡ ಇದೆ, ಹಾಕ್ಕೊಳ್ಳೋದಿಲ್ಲ, ಅದು ಬೇರೆ ವಿಷಯ. ಆದರೆ ತಿಳ್ಕೊಂಡಾಗ, ಹಿಂದೆ ತಿರುಗಿ ನೋಡಿದಾಗ ನಾವು ಎಷ್ಟು ಕಡಿಮೆ ತಿಳ್ಕೊಂಡಿದ್ದೇವೆ ಈ ಜಗತ್ತಿನಲ್ಲಿ ಅಂತ ಅನಿಸ್ತದೆ. ಹೊಸ ಹೊಸ ಚಿಂತನೆಗಳು, ಹೊಸ ಹೊಸ ವಿಷಯಗಳನ್ನು ಅರಿತುಕೊಂಡ್ರೆ ನಾವು ಕೂಡ ಈ ಓಡೋ ಜಗತ್ತಿನಲ್ಲಿ ಸ್ಪರ್ಧಿಗಳಾಗಿ ಇರಲಿಕ್ಕೆ ಸಾಧ್ಯವಾಗಿರುತ್ತದೆ. ಆದ್ದರಿಂದ ಈ 2 ಕಾರ್ಯಕ್ರಮ ಆಯೋಜಿಸಿದ ಕೋಟೆಕಾರ್ ವ್ಯವಸಾಯ ಸೇವಾ ಸಂಘದ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ ಪುನಃ ಇಲಾಖೆ ಕಡೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಈ ಕಾರ್ಯಕ್ರಮ ಶುಭವಾಗಲಿ, ತಮ್ಮೊಂದಿಗೆ ಇಲಾಖೆ ಯಾವಾಗಲೂ ಇರುತ್ತೆ ಎಂಬ ಒಂದು ಭರವಸೆ ನೀಡುತ್ತಾ ನನ್ನನ್ನು ಮತ್ತು ಸುಧೀರ್ ಅಂತ ತಾವು ಕರೆದಿದ್ದೀರಿ, ತಮಗೆ ಧನ್ಯವಾದ ಹೇಳುತ್ತೇವೆ. ನಮಸ್ತೆ, ಜೈ ಸಾಗರ್. ಧನ್ಯವಾದ. ಅತಿ ಹೆಚ್ಚು ಆಶಾ ಕಾರ್ಯಕರ್ತರನ್ನು ಹೊಂದಿರುವಂಥ ನಮ್ಮ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಖಾಂತರ 14 ಗ್ರಾಮಗಳ ಆಶಾ ಕಾರ್ಯಕರ್ತರು ಸಾಧಾರಣ 100ಕ್ಕೂ ಮಿಕ್ಕಿ ಆಶಾ ಕಾರ್ಯಕರ್ತರಿಗೆ ಗೌರವಿಸುವಂಥ ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಆಯಾ ಶಾಖೆಗಳ ವತಿಯಿಂದ ನೆರವೇರಲಿದೆ. ಇದೀಗ 2 ಗ್ರಾಮಗಳ ಆಶಾ ಕಾರ್ಯಕರ್ತರಿಗೆ ಮಾತ್ರ ಗೌರವದ ಸಮರ್ಪಣೆಯನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಸಂಘದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ ಉಪನಿಬಂಧಕರಾದ ಶ್ರೀಯುತ ಪ್ರವೀಣ್ ಬಿ ನಾಯಕ್ ಇವರಿಗೆ
ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಅತಿಥಿ ಶ್ರೀಯುತ ಸುಧೀರ್ ಕುಮಾರ್ ಸಹಾಯಕ ನಿಬಂಧಕರಿಂದ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಬೇಕಾಗಿ ವಿನಂತಿ. ಕಾರ್ಯಕ್ರಮ ಇವತ್ತು ನಮ್ಮ ಸಿಬ್ಬಂದಿಯವರಿಗೆ ತರಬೇತಿ ನೀಡುತ್ತಿದ್ದೀರಿ ಹಾಗೂ ನಮ್ಮ ಈ ಕೋವಿಡ್-19 ಈ ಸಂಕಷ್ಟ ಸಮಯದಲ್ಲಿ ತುಂಬ ಒಳ್ಳೆಯ ಕಾರ್ಯ ಮಾಡಿದ ಆಶಾಕಾರರಿಗೆ ಸನ್ಮಾನವನ್ನು ಏರ್ಪಡಿಸಿದಿರಿ. ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ, ಒಳ್ಳೆಯದಾಗಲಿ. ಈ ಕೋಟೆಕಾರ ವ್ಯವಸಾಯ ಸೇವಕ ಸಂಘ ಇದೆ. ಇಲ್ಲಿ ನಾನು ಹಿಂದೆ ಕೂಡ ಬಂದಿದ್ದೆ. ಹಿಂದೆ ಅಲ್ಲಿ ಇರುವಾಗ ಅಲ್ಲಿ ಆ ಕಡೆ ಇತ್ತು. ನಾನು ತರಬೇತಿಗಾಗಿ ಇಲ್ಲಿ ಬಂದಿದ್ದೆ. GDC ತರಬೇತಿ, ನಾನು ಇಲ್ಲಿ ಬರುವಾಗ ತರಬೇತಿಗೆ ಬಂದಿದ್ದೆ. ಆನಂತರ ಇದು ಉತ್ತಮವಾಗಿ ಬೆಳೆದಿದೆ ಸಂಘ. ಈ ಸಂಘ ಇನ್ನಷ್ಟು ಉತ್ತಮವಾಗಿ ಬೆಳೀರಿ ಹಾಗೂ ಈ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ ಎಂದು ನಾನು ಎರಡೇ ಮಾತಲ್ಲಿ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯಕ್ರಮದಡೆಗೆ ತೆರಳುತ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಂಘದ ನೂತನ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಶೆಟ್ಟಿಯವರ ಅಪೇಕ್ಷೆಯಂತೆ ಕೊರೋನಾ ಸಂದರ್ಭದಲ್ಲಿ ಕೂಡ ಮನೆ ಬಾಗಿಲಿಗೆ ಭಾಗ್ಯನಿಧಿ ಸಂಗ್ರಹ, ಅದೇ ರೀತಿ ಮನೆಗೆ ಮುಟ್ಟಿಸುವಂತ ವ್ಯವಸ್ಥೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ. ಯಾವುದೇ ಸೊಸೈಟಿ ಮಾಡದಂತ ಅದ್ಭುತ ಕಾರ್ಯಕ್ರಮ. ಅದೇ ರೀತಿ ಅವರ ಮುಂದಿನ ಕನಸಿನ ಯೋಜನೆ ಸಂಜೆ ಶಾಖೆಯನ್ನು ತೆರೆಯುವಂತ ಕಾರ್ಯಕ್ರಮ, ಅದು ಕೂಡ ಮುಂದಿನ ದಿನಗಳಲ್ಲಿ ನೆರವೇರಲಿದೆ. ಆದಷ್ಟು ಕೆಲಸಕ್ಕೆ ಹೋಗುವಂತ ಜನರಿಗೆ ಸಂಜೆ ಹೊತ್ತು ಬ್ಯಾಂಕಿಂಗ್ ಸೇವೆಯನ್ನು ನಡೆಸುವಂತ ಕಾರ್ಯಕ್ರಮದ ಯೋಜನೆಯನ್ನು ಕೂಡ ಅಧ್ಯಕ್ಷರು ಹಾಕಿಕೊಂಡಿದ್ದಾರೆ. ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಮಾಡುವಂತ ಯೋಜನೆಗಳ ಬಗ್ಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ತಿಳಿಸಿರುತ್ತಾರೆ. ಇನ್ನು ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹಧನ ನೀಡಿ ಗೌರವಿಸುವ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಉಪನಿಬಂಧಕರಾದ ಶ್ರೀಯುತ ಪ್ರವೀಣ್ ಬಿ ನಾಯಕ್ ಇವರು ಆಶಾ ಕಾರ್ಯಕರ್ತರಿಗೆ ಗೌರವ ಅರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಸೋಮೇಶ್ವರ ಗ್ರಾಮ ಆಶಾ ಕಾರ್ಯಕರ್ತೆಯಾದ ಸುಧಾ ಎಲ್ ಇವರು ವೇದಿಕೆಗೆ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿ. ಮುಂದೆ ಮೋಹಿನಿ ಸುಕನ್ಯಾ ಸಾವಿತ್ರಿ ಗಟ್ಟಿ ಸರೋಜಾ ರೀತಾ ಶೆಟ್ಟಿ ಸರೋಜಾ ರೀತಾ ಶೆಟ್ಟಿ ಅಕ್ಷಯ ಮುಂದಿನ ಪ್ರೋತ್ಸಾಹಧನವನ್ನು ಶ್ರೀಯುತ ಸುಧೀರ್ ಕುಮಾರ್ ಸಹಾಯಕ ನಿಬಂಧಕರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ವಿನಯ ಮಮತಾ ರೋಹಿಣಿ
ಮುಂದಕ್ಕೆ ಪ್ರೋತ್ಸಾಹಧನ ವಿತರಣೆಯನ್ನು ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ ಗುತ್ತು ಇವರು ನೆರವೇರಿಸಿಕೊಳ್ಳಬೇಕಾಗಿ ವಿನಂತಿ. ಸ್ವಾತಿ ಸ್ವಾತಿ ಅದೇ ರೀತಿ ಮುಂದಕ್ಕೆ ನಮ್ಮ ಇಂದಿನ ಸಿಬ್ಬಂದಿಗಳ ತರಬೇತಿ ನೀಡಲಿರುವ ಶ್ರೀಯುತ ಲೀಲಾರಾಮ್ ನಿವೃತ್ತ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಡಿಸಿಸಿ ಬ್ಯಾಂಕ್ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಗೀತಾ
ನಳಿನಿ ನಳಿನಿ ಸರಿತಾ ಸರಿತಾ ಶಶಿಕಲಾ 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 ಮುಂದಕ್ಕೆ ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹಧನವನ್ನು ನಮ್ಮ ಸಂಘದ ಉಪಾಧ್ಯಕ್ಷರಾದ ಅಪ್ಪುಸಾಲಿ KB ಕಿನ್ಯ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಇನ್ನು ಮುಂದೆ ಕೋಟೆಕಾರು ಗ್ರಾಮ ಆಶಾ ಕಾರ್ಯಕರ್ತೆಯರಾದ ವಿಜಯಲಕ್ಷ್ಮಿ ಇವರು ವೇದಿಕೆ ಮುಂಭಾಗಕ್ಕೆ ಬಂದು ಬಹುಮಾನವನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಮೊದಲಿಗೆ ವಿಜಯಲಕ್ಷ್ಮಿ. ಚೈತ್ರ. ರೇವತಿ. ಮುಂದಕ್ಕೆ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತ ಹರ್ಷವರ್ಧನ್ ಉಲ್ಲಾದ್ ಇವರು ಪ್ರೋತ್ಸಾಹಧನ ನೀಡಿ ಗೌರವಿಸಬೇಕಾಗಿ ವಿನಂತಿ. ಸುರೇಖಾ. ಮುಂದಕ್ಕೆ ನಮ್ಮ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣಪ್ಪ ಸಾಲ್ಯಾನ್ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ರೇಷ್ಮಾ ಶೆಟ್ಟಿ. ಸುಜಾತ. ಮುಂದಕ್ಕೆ ಸಂಘದ ಇನ್ನೋರ್ವ ನಿಕಟಪೂರ್ವ ಅಧ್ಯಕ್ಷ ಶ್ರೀಯುತ ಗಂಗಾಧರ್ ಉಲ್ಲಾದ್ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಗೀತಾ. ನಯನ. ಮುಂದಕ್ಕೆ ನಮ್ಮ ಸಂಘದ ಮಹಿಳಾ ಪ್ರತಿನಿಧಿ ನಿರ್ದೇಶಕಿ ಶ್ರೀಮತಿ ಸುರೇಖಾ ಚಂದ್ರಾಸ್ ಇವರು ಮುಂದಿನ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ವಿನಂತಿ. ನಯನ. ರಂಜಿನಿ. ರಂಜಿನಿ. ನಿರ್ದೇಶಕರಾದ ಶ್ರೀಯುತ ಅರುಣ್ ಉಲ್ಲಾಲ್ ಇವರು ಪ್ರೋತ್ಸಾಹಧನ ನೀಡಬೇಕಾಗಿ ವಿನಂತಿ. ಮೀನಾಕ್ಷಿ. ಅದೇ ರೀತಿ ಮಾಜಿ ಉಪಾಧ್ಯಕ್ಷರಾದ ಶ್ರೀಯುತ ನಾರಾಯಣ್ ತಲಪಾಡಿ ಇವರು ಗೌರವದ ಸಮರ್ಪಣೆ ಸಲ್ಲಿಸಬೇಕಾಗಿ ವಿನಂತಿ. ಮಮತಾ ಶೆಟ್ಟಿ. ಕೊನೆಯದಾಗಿ ಆಶಾಲತಾ. ಶ್ರೀಯುತ ರಾಘವ್ ಉಚ್ಚಿಲ್ ಇವರು ಗೌರವದ ಸಮರ್ಪಣೆ ನೀಡಬೇಕಾಗಿ ವಿನಂತಿ. ರಾಘವ್ ಆರುಚಿಲ್. ಧನ್ಯವಾದ ಅತಿಥಿ ಗಣ್ಯರಿಗೆ. ಅದೇ ರೀತಿ ಪಟ್ಟಿಯನ್ನು ಓದಿದಂತ ಮುಖ್ಯ ಲೆಕ್ಕಿಗರಾದ ರಶ್ಮಿತಾ ಇವರಿಗೂ ಧನ್ಯವಾದವನ್ನು ಅರ್ಪಿಸಿದ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಅಧ್ಯಕ್ಷರಿಂದ 2 ಮಾತು. ಸಂಘದ ಅಧ್ಯಕ್ಷರು ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀಯುತ ಕೃಷ್ಣ ಶೆಟ್ಟಿ ಇವರಿಂದ 2 ಮಾತು.
ಈ ಕಾರ್ಯಕ್ರಮವನ್ನು ದೀಪ ಬೆಳಗದು ಉದ್ಘಾಟನೆ ಮಂತ್ರಂಚಿನ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕದ ಸಹಕಾರ ಸಂಘಗಳ ಉಪನಿಬಂಧಕರಾಯಿನ ಸಿಬ್ಬಂದಿ ವರ್ಗದಕ್ಲೆಗೆ ತರಬೇತಿ ಶಿಬಿರ ಬಕೊಂಜಿ ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹನ ಪಂಡದು ರೆಡ್ ಕಾರ್ಯಕ್ರಮವನ್ನು ಕೋವಿಡ್ಗೆ ಬದ್ಧವಾದ ತೀರ್ಮಾನ ಮಾಡ್ತದೆ. ಈ ಆಶಾ ಕಾರ್ಯಕರ್ತರನ್ನ ಒಂಜಿ ಪ್ರೋತ್ಸಾಹನವನ್ನು ಎಂಕಲು ದುಂಬೆ ನಿಗಟ್ಟು ಮಂತದ ಈ ಲಾಕ್ಡೌನ್ದ ಕಾರಣ ಬಂಡದು ಅವು ತಡವಾದ ಬೋಂಡು ಅಂಚೆನೆ ಇನ್ನಿ ಈ ಆಶಾ ಕಾರ್ಯಕರ್ತರು ಮಂತನಂಚಿನ ಸೇವೆಯನ್ನು ನಮ್ಮ ಮರಪೆರ ಸಾಧಿಸಿ ಸರ್ಕಾರ ಜನಕ್ಕುಳ್ಳ ಮನೆಯಲ್ಲೇ ಇರಿ ಪಂಡದು ಆಶಾ ಕಾರ್ಯಕರ್ತನಕುಳ್ಳ ಮನೆ ಮನೆಗೆ ಹೋಗಿ ಜನರ ಆರೋಗ್ಯವನ್ನು ವಿಚಾರಿಸಿ ಪಂಡ ಟೈಮ್ ಉಡ್ಲ ಅಂಚಿನ ಕಠಿಣ ಒಂಜಿ ಪರಿಸ್ಥಿತಿ ಇಡ್ಲ ಅಕಲು ಜನಕ್ಕುಳ್ಳ ಸೇವೆಯನ್ನು ಮಂತಿದೇರು ಅವತ್ತಂದ ಯಾನೇ ರಡ್ಡರ ತಿಂಗಳು ಲಾಕ್ಡೌನ್ ಟೈಮುಡು ಎನ್ನ ಇಲ್ಲ ಬಾಕಲ್ಡೆ 2-3 ಜನ ಆಶಾ ಕಾರ್ಯಕರ್ತರುಗಳು ಪೋಂತೀರಿ ಐಟ್ ಎನ್ನ ರಿಲೇಷನ್ ಆಯ್ನಂಚಿನ ಮಮತಾ ಪಣದ 3 ಉಳ್ಳೇರು ಆಡ ಒಂದ್ಸರ್ತಿ ಅನ್ ಲೆತ್ತದ ಕ್ಯಾಂಡ ಆರು ಪಂಡೇರು ಎಂಕ್ಳು ಭಾರಿ ಬಂಗೋಡು ಈ ಬೇಲೆನ ಮಂದದ ಉಪ್ಪುನಿ ಮಸ್ತ್ ವಿಷಯನ ಆರು ತೆರಪಾರು ಇಲ್ಲ ಬಾಕಲು ಬೋದು ಎಂಕ್ಳಿಗೆ ಏತ ಕಷ್ಟ ಉಂಡು ಬಂಡದು ಆಂಡ ಆರ್ನ ಪಾತ್ರಕ್ಕೆನ್ನಗ ಎಂಕ್ ಮಸ್ತ್ ಬೇಜಾರಾಂಡು ಅಂಚನೆ ಆರು ಇಡೆ ಬತ್ತೇರು ಮಮತಾ ಪಂಡದು ಆರೊಂಚೂರು ಲಕ್ಕದುಂತೋಡು ಆರು ಎಣ್ಣ ಮುಟ್ಟ ರಿಲೇಷನ್ ಅಂಚನೆ ಆರ್ನೊಟ್ಟಿಗೆ ಆರು ಸುಜಾತಕ್ಕ ಆರ್ಲ ಒಟ್ಟಿಗೆ ಬರೋಂದಿತ್ತೇರು ಅಂಚನೆ ಅಕ್ಲಿನ ಯಾಪಳ ನಮ್ಮ ಮರಪೆರ ಸಾಧ್ಯನೇ ಇಜ್ಜಿ ಅಂಚನೆ ಅಕ್ಳಿಗೆ ಒಂಜಿ ಎನ್ನ ಮಲ್ಲ ಒಂಜಿ ಸೆಲ್ಯೂಟು ಅಂಚನೆ ಆ ಟೈಮುಡು ನನ್ನ ಪೊಲೀಸಗಳು ಉಪ್ಪಾಡು ಅಂಚನೆ ಜಿಲ್ಲಾಡಳಿತ ಉಪ್ಪಾಡು ಅಂಚನೆ ಅಂಗನವಾಡಿ ಕಾರ್ಯಕರ್ತರುಗಳು ಉಪ್ಪಾಡು ಮಿಕ್ಲಿಗೆ ಪೂರ ಎಡ್ಡ ಸೇವೆನು ಜನಕ್ಕಳಿಗೆ ಕೊಡ್ತೀರಿ ಮಿಕ್ಲಿಗೆ ಎನ್ನ ಒಂಜಿ ಅಭಿನಂದನೆ. ಎರಡನೇ ವಿಷಯವಾದ ದರ ಮಂಡ ಇನಿ ತರಬೇತಿ ಶಿಬಿರ ಸಂಘದ ಸಿಬ್ಬಂದಿ ವರ್ಗದಕ್ಲೆಗೆ ತರಬೇತಿ ಶಿಬಿರ ಈ ಒಂಜಿ ಶಿಬಿರನು ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘ ಇನಿ ಮುಟ್ಟಲ ಇಂಚಿನ ಒಂಜಿ ಕಾರ್ಯಕ್ರಮವನ್ನು ಮಂತಿಜಿ ಎನ್ನ ಅನುಭವ ತೆರಿನೆಟ್ಟು ಸಾಧಾರಣ ಒಂಜಿ 20 ವರ್ಷದ ಅನುಭವ ಈ ಬ್ಯಾಂಕ್ದ ವಿಷಯಗಳು ಎಂಕು ಉಂಡು ಅಂಡ ಈ ಕಾರ್ಯಕ್ರಮವನ್ನು ಅಕಲ್ನ ನನಾತ್ ಅಕಲ್ ಈ ಬ್ಯಾಂಕ್ದ ವಿಷಯಗಳು ಮಾಹಿತಿ ಗೆತ್ತದು ನನಾತ್ ಶಾರ್ಪ್ ಆವಡು ಬಂದದು ಈ ತರಬೇತಿನ ಎಂಕ್ಳು ಮಂತದುಲ್ಲ ಅಂಚನೆ ಇತ್ತ ಡಿಜಿಟಲ್ ಬ್ಯಾಂಕ್ ಇ ಬ್ಯಾಂಕಿಂಗ್ ಅಂಚನೆ ಆನ್ಲೈನ್ ಬ್ಯಾಂಕ್ ಪಂಡದು ಹಲವಾರು ಗ್ರಾಹಕರಿಗೆ ಐತ ವಿಷಯಗಳು ಮಾಹಿತಿ ಕೊರ್ಪಣಂಚಿನ ಮಾಹಿತಿ ನಮ್ಮ ಸಿಬ್ಬಂದಿ ವರ್ಗದ ಅಕ್ಳಿಗೆ ಬೋಡಾಪುಂಡು ಐನು ಇತ್ತೇನೆ ಅಕ್ಲೆಗೆ ತರಬೇತಿ ಕೊರಿಯರ ರೆಡಿಯಾದ ಬತ್ತದೇರು ಅಂಚನೆ ಲಾಕ್ಡೌನ್ ಸಮಯಡು ನಿಕ್ಲೆಗೆ ನನ್ನ ವಿಷಯ ಪಂಪದ ಮಂಡ ಲಾಕ್ಡೌನ್ ಸಮಯಡು ಈ ದಕ್ಷಿಣ ಕನ್ನಡ ಜಿಲ್ಲೆಡು ಸಹಕಾರಿ ಸಂಘ ಎಲ್ಲ ಮನ್ಪದ ನಂಚನ ಒಂದು ವ್ಯವಸ್ಥೆನ ಎಂಕಲ್ ಮಂತದ ಅವು ದಾದ ಪಂಡ ಪ್ರತಿ ಗ್ರಾಹಕರನಕಲ್ನ ಇಲ್ಲಡೆ ಅಕ್ಲು ಫೋನ್ ಮಂತನಂಡ ಅಕ್ಲಡ ಇಲ್ಲಡೆ ಬೋದು ಅಕ್ಲೆಗೆ ಬೋಟ ನಂಚಿನ ವ್ಯವಸ್ಥೆನ ಎಂಕಲ್ ಕೊಟ್ಟಕರ ವ್ಯವಸಾಯ ಬ್ಯಾಂಕ್ ಮಂತದಿಂಡು ಅವು ಎಂಕ್ಲೆಗೆ ಭಾರಿ ಒಂಜಿ ಸಂತೋಷಲ ಉಂಡು ಅಂಚನೆ ಈ ಒಂಜಿ 14 ಗ್ರಾಮದ